ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾಗಿರುವ ದೀಪಕ್ ಕೋಟ್ಯಾನ್ ಮತ್ತು ಕಾರ್ಕಳ ಹೆಬ್ರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯೋಗೀಶ್ ನಯನ ದಿನೇಶ್ ಶೆಟ್ಟಿ ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭವು ಕಾರ್ಕಳದ ಶ್ರೀ ಮಂಜುನಾಥ ಪೈ ಸ್ಮಾರಕ ಸಭಾಭವನದಲ್ಲಿ ನಡೆಯಿತು. ಅಭಿನಂದನಾ ಸಭೆಯಲ್ಲಿ ವೀರಪ್ಪ ಮೊಯ್ಲಿ ಮಾತನಾಡಿ, ಕಾಂಗ್ರೆಸ್ನ ಎಲ್ಲಾ ಯುವಕರು ಗೋಪಾಲ ಭಂಡಾರಿಯವರ ಆದರ್ಶ ಸರಳತೆ ರೂಪಿಸಿಕೊಳ್ಳಬೇಕು. ಅಧಿಕಾರದಲ್ಲಿ ಇಲ್ಲದಿದ್ದಾಗ ಕಾಂಗ್ರೆಸ್ ಗಟ್ಟಿಗೊಳಿಸುವ ಕೆಲಸ ನಿಜವಾದ ಸವಾಲಿನ ಕೆಲಸವಾಗಿದೆ. ಎಲ್ಲಿಯವರೆಗೆ ಬಡವರು ಕಷ್ಟಪಡುತ್ತಾರೆಯೇ ಅಲ್ಲಿಯ ತನಕ ಕಾಂಗ್ರೆಸ್ ಕೂಡ ಕಷ್ಟ ಎದುರಿಸಬೇಕಾಗುತ್ತದೆ. ಅಧಿಕಾರ ಇಲ್ಲದಿದ್ದರೂ ಬಡವರ ಕಷ್ಟಗಳಿಗೆ ಧ್ವನಿಯಾಗಬೇಕು ಎನ್ನುವುದೇ ಕಾಂಗ್ರೆಸ್ನ ಗುರಿಯಾಗಿದೆ ಎಂದು ಹೇಳಿದರು. ಜನಗಳ ಸೇವೆ ದಚ್ಚಿಕೊಂಡು ಏನೇನು ಕಷ್ಟೊಡಲೇರು ನನ್ನೆಲ್ಲ ಕಷ್ಟೊಡುತ್ತಿನ ಬಡವರನ್ನು ನಮ್ಮ ಸೇವೆ ಮಾಡ್ಬೇಕು. ಬೇರೆ ವಿನಯ್ ಕುಮಾರ್ ಸೊರಕನ ಕೊಂಡರು ಮಹಾತ್ಮ ಗಾಂಧಿ ಕೊರ್ನೆಂಚಿನ ಒಂದು ಮಲ್ಲ ಟ್ಯಾಲಿಸ್ಮನ್ ಆ ಕೊರ್ನೆಂಚಿನ ಒಂದು ಆಯುಧ ಬಂದಾಗ ನಮ್ಮ ಏಪಲ ಸರ್ಕಾರ ಯಶಸ್ವಿ ಆಗಿ ದೇಶದ ಪ್ರಜಾಪ್ರಭುತ್ವ ಸ್ವತಂತ್ರ ಸಾರ್ಥಕ ಆಡಲ್ಪಡೋದಾಂಡ ಆ ಕಟ್ಟಕಡೆತ್ತಿನ ಬಡವನ ಕಣ್ಣೀರು ಎದಮುಟ್ಟ ಒರೆಸುಜ ಅದಮುಟ್ಟ ದೇಶ ಉದ್ಧಾರ ಪಡೆದ ಸಾಧ್ಯ. ಈ ಕೆಲಸ ನಮ್ಮ ಮಂತ್ರ ನಮ್ಮ ಕಾಂಗ್ರೆಸ್ ಮೂಲ ಏರು ಜನಗಳಿಗೆ ಏರಿಗೆ ಚೋಮನ ದುಡಿ ಬಂಡಿನ ಶಿವರಾಮ್ ಕಾರಂತ ಕಾದಂಬರಿ ಓದು ಪಡ ಒಂದು ತುಂಡು ಭೂಮಿಗೆ ಹತ್ರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರ ವಿದ್ಯಾರ್ಥಿಗಳ ಕೊರತೆ ಇದೆ. ಅದನ್ನು ನೀಗಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಘಟಕಗಳನ್ನು ಬಲಪಡಿಸಲಾಗ್ತಾ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಸಂವಿಧಾನವನ್ನ ರೂಪಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ. ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ನೆಮ್ಮದಿಯ ಬದುಕು ಕೊಟ್ಟ ಕಾಂಗ್ರೆಸ್ ಪಕ್ಷ ಇಂದು ಅಧಿಕಾರದಲ್ಲಿ ಇರದಿದ್ದರೂ ಜನರೊಂದಿಗೆ ಸದಾ ಇದೆ ಎಂದು ಹೇಳಿದರು. ಸರ್ಕಾರದಲ್ಲಿ ಕೂಡ ಕಾರ್ಕಳ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಕೊರತೆ ಆಗಲಿಲ್ಲ. ಈ ಭಾಗಕ್ಕೆ ಹೆಚ್ಚಿಗೆ ರೀತಿಯ ಅನುದಾನವನ್ನು ಇವತ್ತು ಸಂಪರ್ಕ ರಸ್ತೆಗಳಾಗಿದ್ರೆ, ಅಗಲೀಕರಣಗೊಳಿಸುವಂಥ ಕೆಲಸ ಕಾರ್ಯಗಳಾಗಿದ್ರೆ, ವೆಂಟೆಡ್ ಡ್ಯಾಮ್ ಆಗಿದ್ರೆ ಅಥವಾ ಬೇರೆ ಬೇರೆ ರೀತಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳಾಗಿದ್ರೆ ಅದರಲ್ಲಿ ಮಹತ್ತರವಾದಂಥ ಕೊಡುಗೆ ಕಾಂಗ್ರೆಸ್ ಪಕ್ಷದಿದೆ. ಇವತ್ತು ನಾನು ಮಾಡಿದ್ದೇನೆ ಅಂತ ಹೇಳ್ಕೊಳ್ಬೋದು, ಆದರೆ ಆಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದ ಮುಖಾಂತರ, ಸಿದ್ದರಾಮಯ್ಯ ಸರ್ಕಾರದ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ.